ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಮಂಗಳೂರಿನಲ್ಲಿ ನಡೆದ ಹೋರಾಟದ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಲ್ಲದೆ ಗೋಲಿಬಾರ್ ಮಾಡಿ ಇಬ್ಬರ ಸಾವಿಗೆ ಕಾರಣರಾದ ಪ್ರಕರಣದಲ್ಲಿ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಅಭಯಚಂದ್ರಜೈನ್ ಆಗ್ರಹಿಸಿದ್ದಾರೆ. ಅವರು ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯದ ಇತರ ಜಿಲ್ಲೆಗಳಲ್ಲಿ ನಡೆದ ಪ್ರತಿಭಟನೆಗಳನ್ನು ಅಲ್ಲಿನ ಪೊಲೀಸರು ಶಾಂತಿಯುತವಾಗಿ ನಿಭಾಯಿಸಲು ಸಾಧ್ಯವಾಗಿದ್ದರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರ ತಾರತಮ್ಯ ನೀತಿಯಿಂದ ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಲು ಕಾರಣವಾಯಿತು. ಗುಂಡು ಹಾರಾಟ ಪೂರ್ವ ನಿಯೋಜಿತ ಕೃತ್ಯ, ಪೊಲೀಸರು ಆಯ್ದ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಮಾತ್ರ ಬಹಿರಂಗಪಡಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದರು. ಇನ್ನು ಮಂಗಳೂರು ಗಲಭೆ ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರು. ಸಿಪಿಐಎಂ ಮುಖಂಡ ಯಾದವ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಲೇರಿಯನ್ ಸಿಕ್ವೇರಾ ಉಪಸ್ಥಿತರಿದ್ದರು. ಮ್ಯಾಜಿಸ್ಟ್ರೇಟ್ ಅಂದರೆ ಡಿಸಿ ಅವರು, ಉಡುಪಿ ಡಿಸಿ ಅವರಿಂದ ತನಿಖೆ ಮಾಡಿಸ್ತಾ ಇದ್ದಾರೆ. ಅದು ಸಾಮಾನ್ಯ ಪ್ರಕ್ರಿಯೆ. ಯಾವಾಗಲೂ ಒಂದು ಗೋಲಿಬಾರ್ ಆದಾಗ ಇದು ಸಾಮಾನ್ಯ ಪ್ರಕ್ರಿಯೆ. ಯಾವುದು ಮ್ಯಾಜಿಸ್ಟ್ರೇಟ್ ತನಿಖೆ, CID ತನಿಖೆ. ನಾವು ಇವಾಗ ಸರ್ವ ಪಕ್ಷಗಳಿಂದ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯರವರು ಮಂಗಳೂರಿಗೆ ಬಂದು ಹೋಗಿದ್ದಾರೆ, ಕೇರಳದಿಂದ MP ಗಳು, ಕಮ್ಯುನಿಸ್ಟ್ನ MP ಗಳು ಬಂದು ಹೋಗಿದ್ದಾರೆ, ಕಾಂಗ್ರೆಸ್ನ MP ಗಳು MLAಗಳು ಕೇರಳದವರು ಬಂದು ಹೋಗಿದ್ದಾರೆ. ಇದು ಜಾತ್ಯತೀತ ಪಕ್ಷಗಳ ಒಂದು ಒಗ್ಗೂಡುವಿಕೆಯಿಂದ ನಮ್ಮ ಒಂದು ಬೇಡಿಕೆ ಏನಂದರೆ, ಇದರ ನ್ಯಾಯಾಂಗ ತನಿಖೆ ಆಗಬೇಕು. ಒಬ್ಬರು ಹಾಲಿ ಹೈಕೋರ್ಟಿನಿಂದ ಈ ತನಿಖೆ ಆಗಬೇಕು. ಹಾಲಿ ಹೈಕೋರ್ಟಿನ ಜಡ್ಜಿನಿಂದ ಈ ತನಿಖೆ ಆಗಬೇಕು. ಯಾಕೆಂದರೆ CID ತನಿಖೆ ಮಾಡಿದರೂ ಅದರಲ್ಲಿ ಇರುವುದು ಪೊಲೀಸ್ ಇಲಾಖೆಯವರೇ. ಈಗ ಒಬ್ಬರು ಜಿಲ್ಲಾಧಿಕಾರಿಯಿಂದ ತನಿಖೆ ಆಗೋದಿದ್ರು ಅವರು ಕೂಡ ನಮ್ಮ ಹೋಮ್ ಮಿನಿಸ್ಟರ್ ಅಡಿಯಲ್ಲಿರುವವರು.